ಪರಿಸರದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಫ್ರೀ ಗ್ಯಾರಂಟಿಯ ಬಗ್ಗೆ ಬಡವರಿಗೆ ಉಚಿತವಾಗಿ ಆನ್ಲೈನಲ್ಲಿ ಸೇವೆ ಒದಗಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲೊಂದು ತಾತ್ಕಾಲಿಕವಾಗಿ 1 ತಿಂಗಳ ಅವಧಿಗೆ ಒಂದು ಕಚೇರಿಯನ್ನು ಇವತ್ತು ನಾವು ಇಲ್ಲಿ ಉದ್ಘಾಟನೆ ಮಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಸೋಮೇಶ್ವರ ಗ್ರಾಮದ ಅಧ್ಯಕ್ಷರಾದಂಥ ಶ್ರೀಯುತ ಶ್ರೀಧರಾಳವರು ವಹಿಸಿಕೊಳ್ಬೇಕಾಗಿ ವಿನಂತಿಸುತ್ತಾ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲಾ ಹಿಂದುಳಿದ ವರ್ಗದ ಅಧ್ಯಕ್ಷರಾದಂಥ ಶ್ರೀಯುತ ವಿಶ್ವಾಸದಾಸರವರಲ್ಲಿ ಕೇಳಿಕೊಂಡಾಗ ಅವರು ಕೂಡ ಒಪ್ಪಿಕೊಂಡು ಈ ಕಾರ್ಯಕ್ರಮ ಬಂದಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತವನ್ನು ಮಾಡ್ತೇನೆ. ನಮ್ಮ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಇನ್ನೋರ್ವ ನಮ್ಮೆಲ್ಲರ ನೆಚ್ಚಿನ ನಾಯಕ ಯುವಕರ ಮುಂದಾಳು ಶ್ರೀಯುತ ಸುರೇಶ್ ಭಟ್ನಗರವರು ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮಗೆ ಈ ಒಂದು ಕಚೇರಿಯನ್ನು 1 ತಿಂಗಳ ಅವಧಿಗೆ ಅವರ ಹೃದಯ ವೈಶಾಲ್ಯತೆಯಿಂದ 1 ತಿಂಗಳ ಅವಧಿಗೆ ಉಚಿತವಾಗಿ ನೀಡಿದಂಥ ನಮ್ಮ ಮಿತ್ರರಾದಂತಹ ಶ್ರೀಯುತ ದಿನಕರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸ್ತಿದ್ದೇನೆ. ಅದೇ ರೀತಿ ಪಂಚಾಯತ್ ಸದಸ್ಯರಾದಂಥ ಬಶೀರ್, ಮಾಜಿ ಪಂಚಾಯತ್ ಸದಸ್ಯರಾದಂಥ ಬಶೀರ್ ಅವರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಿದ್ದೇನೆ. ಈ ಒಂದು ಪಾರ್ಕಿಂಗ್ಗೆ ಬೇಕಾದ ಒಂದು ಸ್ಥಳಾವಕಾಶವನ್ನು ಒದಗಿಸಿಕೊಟ್ಟಂಥ ಲತೀಫ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ಮಾಜಿ ಪಂಚಾಯತ್ ಸದಸ್ಯರು ನನ್ನ ಮಿತ್ರರಾದಂಥ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಹಿಂದುಳಿದ ವರ್ಗದ ವಿಭಾಗದ ಅಧ್ಯಕ್ಷರಾದಂಥ ದೀಪಕ್ ಪಿಲಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದಂಥ ವಿಶಾಲ್ ಕೊಲ್ಯಾರವರು, ಸುಂದರಣ್ಣನವರು, ಗಂಗಾಧರವರು, ಸಾಜಿದ್ ರವರು, ಮಾಜಿ ಪಂಚಾಯತ್ ಸದಸ್ಯರಾದಂಥ ವೇದವತಿಯವರು, ಉಸ್ಮಕನವರು, ಭುವನ್ ಕರ್ಕೇರ್ರವರು, ನಮ್ಮ ಜಿಲ್ಲಾ ಕಮಿಟಿ ಸದಸ್ಯರ ಭುವನ್ ಕರ್ಕೇರ್ರವರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರನ್ನು ನಾನು ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇವಾಗ ಪ್ರಪ್ರಥಮವಾಗಿ ಕಾರ್ಯಕ್ರಮದ ಮೊದಲ ಹಂತ ಈ ಒಂದು ದೀಪ ಬೆಳಗಿಸುವ ಮೂಲಕ ನಮ್ಮ ಈ ಒಂದು ಕಚೇರಿಯನ್ನು ಶ್ರೀಯುತ ದಕ್ಷಿಣ ಕನ್ನಡ ಜಿಲ್ಲಾ ಹಿಂದುಳಿದ ವರ್ಗ ಅಧ್ಯಕ್ಷರಾದ ಶ್ರೀಯುತ ಅದೇ ರೀತಿ ಶಿರಡಿ ಬಾಬಾ ಸಾಯಿ ಶ್ರೀ ಶಿರಡಿ ಬಾಬಾ ನಮ್ಮ ದೇವಸ್ಥಾನದ ಆಡಳಿತ ಟ್ರಸ್ಟಿಗಳಾದಂಥ ಶ್ರೀಯುತ ವಿಶ್ವಾಸದಾಸ್ ಅವರಲ್ಲಿ ನಾನು ಕಳಕಳಿ ವಿನಂತಿಸಿ ಈ ಕಚೇರಿಯನ್ನು ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ಳಬಹುದು. ನಮ್ಮ ಇಂದಿರಾ ಸೇವಾ ಸಿಂಧು ಎಂಬ ಒಂದು ಕಚೇರಿ ಇವತ್ತು ಉದ್ಘಾಟನೆಗೊಂಡಿದೆ. ಈ ಒಂದು ಕಚೇರಿ ಉದ್ಘಾಟನೆ ಯಾಕೆ ಮಾಡಿದೆ ಅಂತ ಹೇಳಿದರೆ ಭಾಳಷ್ಟು ಜನರಿಗೆ ಗೊಂದಲ, ಅದೇ ರೀತಿ ಕೆಲವೊಂದು ವಿದ್ಯಾಭ್ಯಾಸದ ಕೊರತೆ ಇರ್ಬೋದು. ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ಸರಳ ರೀತಿಯಲ್ಲಿ ಎಲ್ಲರಿಗೂ ಮುಟ್ಟುವ ರೀತಿಯಲ್ಲಿ ಒಂದು ವಿಧವನ್ನು ಕೊಟ್ಟಿದೆ. ಆದರೆ 2 ವಾರದಿಂದ ಭಾಳಷ್ಟು ಸರ್ವರ್ ಪ್ರಾಬ್ಲಮ್, ಬೇರೆ ಪ್ರಾಬ್ಲಮ್ ಇತ್ತು. ನಾವು ಯಾವಾಗ ಈ ಒಂದು ವಿದ್ಯುತ್ತಿನ ಫ್ರೀ ಯೋಜನೆ ಪ್ರಾರಂಭವಾಯಿತು ಅದೇ ದಿವಸ ಕಚೇರಿಯನ್ನು ಉದ್ಘಾಟನೆ ಮಾಡಬೇಕೆಂದು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ. ಸರ್ವರ್ ಸಮಸ್ಯೆಯಿಂದ ಭಾಳಷ್ಟು ವಿಳಂಬ ಆಯಿತು. ಆದರೆ ನಿನ್ನೆ ಮಧ್ಯಾಹ್ನ ನಂತರ ಸರ್ವರ್ ಸಮಸ್ಯೆ ನಿವಾರಣೆ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ಕಚೇರಿಯನ್ನು ನಾವು ಉದ್ಘಾಟನೆ ಮಾಡಿದ್ದೇವೆ. ಇವತ್ತು ಈ ದಿನ ನಾವು ವಿದ್ಯುತ್ತಿನ ಒಂದು ಫ್ರೀ ಏನಿದೆ, ಉಚಿತ ವಿದ್ಯುತ್ತನ್ನು ಬಡವರಿಗೆ ಕೊಡುವ ಒಂದು ಕಾರ್ಯಕ್ರಮ ಇದೆ, ಅದನ್ನು ಇವತ್ತು ಇಲ್ಲಿ ಮಾಡ್ತಾ ಇದ್ದೇವೆ. ನಂತರದ ದಿನಗಳಲ್ಲಿ ತಾರೀಕು 29ರ ನಂತರ ಗೃಹಲಕ್ಷ್ಮಿ ಯೋಜನೆ ಮತ್ತು ವಿದ್ಯಾನಿಧಿ ಆಗಿರ್ಬೋದು, ಅದೇ ರೀತಿ ಬಡವರಿಗೆ ಅಕ್ಕಿ ಕೊಡುವಂಥ ಒಂದು ಅನ್ನಭಾಗ್ಯದ ಯೋಜನೆ ಇರ್ಬೋದು, ಆ ಯೋಜನೆಯನ್ನು ಮುಂದುವರೆದ ದಿನಗಳಲ್ಲಿ ಖಂಡಿತವಾಗಿ ಇಲ್ಲಿ ನಾವು ಉಚಿತ
ಸೇವೆಯನ್ನು ಒದಗಿಸಬೇಕು ಈ ಕುಂಪಳದ ಜನತೆಗೆ ಎಂಬ ಒಂದು ಆಶಾ ಭಾವನೆ ಇಟ್ಟುಕೊಂಡು ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದ ಬಂದಂಥ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ಶ್ರೀಯುತ ವಿಶ್ವಾಸದಾಸರವರು ಉದ್ಘಾಟನಾ ಮಾತುಗಳನ್ನು ಹಿತನುಡಿಯನ್ನು ಆಡಿದರು. ಈ ಪರಿಸರದಲ್ಲಿ ಕಾಂಗ್ರೆಸ್ ಪಕ್ಷದ ಇಂದಿರಾ ಸೇವಾ ಕೇಂದ್ರವನ್ನು ಉದ್ಘಾಟನೆ ಈಗಾಗಲೇ ನೆರವೇರಿಸಿದ್ದಾರೆ. ಇದರ ಮುಖ್ಯ ರೂವಾರಿಯಾದಂತಹ ದಿನೇಶ್ ಕುಂಪಳ್ರವರೇ, ಹಾಗೆ ಭಟ್ನಾಕರವರೇ, ಪಿಲ್ಲಾರ್ರವರೇ, ಇಲ್ಲಿ ಆಳ್ವರವರೇ, ಬಶೀರ್ರವರೇ, ಮತ್ತು ದಿನಕರವರೇ, ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಇದು ದೊಡ್ಡ ಸ್ಪೀಚ್ ಮಾಡುವ ಸಂದರ್ಭ ಅಲ್ಲ. ಆದರೂ ಬಡವರು ಮತ್ತು ಕಾಂಗ್ರೆಸ್ಗೆ ಇರುವ ಒಂದು ಅನ್ಯೋನ್ಯತೆಯನ್ನು ನಾವು ಹೇಳಬೇಕಾಗ್ತದೆ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಬಡವರ ಪರವಾಗಿ ನಡೀತಾ ಬಂದಂಥ ಪಕ್ಷ. ನಿಮ್ಗೆ ಗೊತ್ತಿರ್ಬೋದು, ನೀವು ಕಾಂಗ್ರೆಸ್ ಪಕ್ಷ ಹುಟ್ಟಿದಿನಿಂದ ನೋಡಿದರೂ ಕೂಡ ದೇಶಕ್ಕಾಗಿ ಹೋರಾಟ ಮಾಡಿದ ಪಕ್ಷ. ಕಾಂಗ್ರೆಸ್ಗೆ ಇಲ್ಲಿ ನಮಗೆ ಸ್ವಾತಂತ್ರ್ಯ ಸಿಗಬೇಕಿದ್ರೆ ಅದರಲ್ಲಿ ಎಷ್ಟೋ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಪ್ರಾಣತ್ಯಾಗ ಮಾಡಿದ್ದಾರೆ. ನಮ್ಮ BJPಯಿಂದ ಯಾರು RSS ಇಂದ ಯಾರು ಪ್ರಾಣತ್ಯಾಗ ಮಾಡಲಿಲ್ಲ. ಇದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ. ಮತ್ತು ನಾವು ಪ್ರಾರಂಭ ಮಾಡುವಾಗ ಸಾಕಷ್ಟು ಅದಕ್ಕೆ ಕುಟ್ಟುವಂಥ ಕೆಲಸಗಳು ತುಂಬ ಮಾಡಿದ್ದಾರೆ. ಅಂದರೆ ಅದು ಬಿಟ್ಟಿ ಭಾಗ್ಯ, ಅದು ಕೊಡ್ತಾರ, ಅದು ಆಗ್ತದೆ, ಅದು ಕೊಡುವುದಿಲ್ಲ, ಸುಳ್ಳು ಆಶ್ವಾಸನೆ, ಇಂಥ ಸುಮಾರು ವಿಷಯಗಳನ್ನು ಹೇಳಿದ್ದಾರೆ. ನಮ್ಮ ನಾಯಕರಾದ ಶ್ರೀಮಾನ್ ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು ಏನು, ಹಾಗೆ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು, ನಮ್ಮ ಎಲ್ಲ ನಾಯಕರುಗಳು ಏನು ಆಶ್ವಾಸನೆ ಕೊಟ್ಟಿದ್ದು ಮೊದಲ ಇದರಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ತೇವೆ, ಜನರಿಗೆ ಸಿಗುವಾಗಿ ಮಾಡ್ತೇವೆ, ಫಸ್ಟಿನ ಸಭೆಯಲ್ಲೇ ನಾವು ಅದನ್ನು ಜಾರಿಗೆ ತರ್ತೇವೆ ಎಂಬ ಮಾತನ್ನು ಕೊಟ್ಟಿದ್ದರು. ಅದರ ಪ್ರಕಾರನೇ ಪ್ರಥಮ ಇದರಲ್ಲಿ ಅವರು ಜಾರಿಗೆ ತರಲಿಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡಿದ್ದಾರೆ. ಅದು ನಿಮ್ಮ ಎಲ್ಲ ಗೃಹಲಕ್ಷ್ಮಿ ಇರ್ಬೋದು, ಅಥವಾ ನಮ್ಮ ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಎಲ್ಲ ನಿಮಗೆ ಎಲ್ಲ ಬುದ್ಧಿ ಶಕ್ತಿ ಇದೆ, ಯುವ ನಿಧಿ ಇದೆ. ಇದು ಎಲ್ಲದಕ್ಕೂ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ಹಣದ ಕ್ರೋಢೀಕರಣ ಮತ್ತು ಅದರ ಬಗ್ಗೆ ಬೇಕಾದ ಚರ್ಚೆಗಳನ್ನು ಮಾಡಿ ಎಲ್ಲ ವ್ಯವಸ್ಥೆ ಮಾಡಿ ಅದನ್ನು ಮಾಡಿ. ಆದರೆ ಅಕ್ಕಿ ಭಾಗ್ಯ ಕೊಡಲಿಕ್ಕೆ ಅದು ನಮ್ಮ ಈ BPL ಕಾರ್ಡ್ನವರಿಗೆ ಕೇಂದ್ರದಿಂದ ಅದಕ್ಕೆ ಉಪದ್ರ ಕೊಡಲಿಕ್ಕೆ ಸಾಕಷ್ಟು BJP ಸರ್ಕಾರ, ಕೇಂದ್ರದಲ್ಲಿರುವ NDA ಸರ್ಕಾರ ಮಾಡಿದೆ. ಇದನ್ನು ನಾವು ಎಲ್ಲ ತಿಳ್ಕೊಳ್ಬೇಕಾಗಿದೆ. ಬಡವರಿಗೆ ಒಂದು ಊಟ ಮಾಡಲಿಕ್ಕೆ ಅಕ್ಕಿ ಕೊಡಲಿಕ್ಕೂ ಈ BJP ಸರ್ಕಾರ ಬಿಡ್ತಾ ಇಲ್ಲ, BJP ಅವ್ರು ಕೊಡ್ತಾ ಇಲ್ಲ. ಇದೊಂದು ಅಕ್ಕಿ ಅವ್ರು ಕೊಡಬೇಕಾದ್ರೆ ಸಾಕಷ್ಟು ಕೊಳಿತಾ ಇದೆ. ಇದ್ರೂ ಕೂಡ ಸ್ಟಾಕ್ ಇದ್ರೂ ಕೂಡ ಹಣ ಕೊಟ್ಟು ತಗೊಳ್ಳಿಕ್ಕೆ, ಏನು ಅವ್ರು ಕೊಟ್ಟದಲ್ಲಿ ನಿಮಗೆ ಹಂಚಲಿಕ್ಕೆ ಅಲ್ಲ, ಹಣ ಕೊಟ್ಟು ಪರ್ಚೇಸ್ ಮಾಡಲಿಕ್ಕೆ ಅಕ್ಕಿಯನ್ನು ಕೊಡ್ತಾ ಇಲ್ಲ ಅವರು. ನಾವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿ ತಗೊಳ್ಳುವಂಥ ವ್ಯವಸ್ಥೆ ಈಗಾಗಲೇ ಸಿದ್ದರಾಮಯ್ಯನವರು ಬೇರೆ ಕಡೆ ಬೇರೆ ಬೇರೆ ರಾಜ್ಯಗಳಿಗೆ ಭೇಟಿ ನೀಡಿದ್ದಾರೆ. ಇದನ್ನೆಲ್ಲ ನಾನು ಯಾಕೆ ಹೇಳ್ತೇನೆ, ನೀವೆಲ್ಲ ತಿಳ್ಕೊಳ್ಬೇಕು. ಯಾಕಂದರೆ ಬೇರೆ ಬೇರೆ ಧರ್ಮವನ್ನು ಕಟ್ಟಿ ಹಾಕುವಂಥದ್ದು, ಎತ್ತಿ ಒಬ್ಬರಿಗೊಬ್ಬರು ದೂರಿ ಬೇಡದನ್ನು ಹೇಳುವಂಥದ್ದು, ಒಂದು ನಮ್ಮಲ್ಲಿ ಒಂದು ಕೋಮು ದ್ವೇಷ ಹುಟ್ಟುವಂಥ ಕೆಲವು ವಿಷಯಗಳನ್ನು ಮಾಡಿ ನಮಗೆ ತೊಂದರೆ ಕೊಡುವಂಥ ಕೆಲಸಗಳನ್ನು ಮಾಡ್ತಾರೆ. ಈಗ ಮಣಿಪುರದಲ್ಲಿ ಸಹ ನೀವು ನೋಡ್ತಾ ಇದ್ದೀರಿ, ಏನೋ ಒಂದು ಗಲಾಟೆ ಆಗ್ತದೆ, ಎಷ್ಟು ಜನ ಸಾಯ್ತಾ ಇದ್ದಾರೆ. ಆದರೂ ಅದರ ಬಗ್ಗೆ ಯಾವುದೇ ಒಂದು ಚಿಂತನೆಯನ್ನು ನಮ್ಮ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ. ಇದನ್ನೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕಾಗ್ತದೆ. ಯಾಕಂದರೆ ನಮ್ಮ ಇಂದಿರಾ ಗಾಂಧಿಯವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದವರು, ರಾಜೀವ್ ಗಾಂಧಿಯವರು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದವರು. ಇದನ್ನೆಲ್ಲ ಯಾರೂ ನೆನಪಿಟ್ಕೊಳ್ಳೋದಿಲ್ಲ. ಅವರಿಗೆ ಯಾವುದೇ ಲಾಭ ಬೇಕಂತಿಲ್ಲ. ಅವರಿಗೆ ಆರಾಮದಲ್ಲಿ ಇಲ್ಲಿ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗ್ಬೋದು. ಎಷ್ಟೋ ಜನ ಹೋಗಿ ಫಾರಿನಲ್ಲಿ ಹೋಗಿ ಅಲ್ಲಿ ಇದು ತಗೊಂಡು ಸಿಟಿಜನ್ಶಿಪ್ ತಗೊಂಡು ಅಲ್ಲಿ ಸೆಟ್ಲ್ ಆಗಿದ್ದಾರೆ. ನಮ್ಮ ಇಂದಿರಾ ಗಾಂಧಿ ಫ್ಯಾಮಿಲಿಗೆ ಸಹ ಅಲ್ಲಿ ಹೋಗಿ ಸೆಟ್ಲ್ ಆಗ್ಬೋದಿತ್ತು. ಆದರೆ ಭಾರತದ ಮೇಲೆ ಪ್ರೀತಿಯಿಂದ ಭಾರತಕ್ಕೋಸ್ಕರ ಅವರ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ದೇವರಾಜ ಅರಸರವರು ಇರುವಾಗ ಕೂಡ ಇಂಥ ಹಲವಾರು ಬಡವರ ಕಾರ್ಯಕ್ರಮಗಳು ಹಾಕಿದ್ದಾರೆ. ಹುಲ್ಲುವನ್ನು ಹೊಲದೊಡೆಯ. ಈಗ ಏನಾದರೂ ನಮ್ಮ ಹಿಂದುಳಿದ ವರ್ಗದವರು ಅಥವಾ ಬಡ ಜನರು ಏನಾದರೂ ಭೂಮಿಯ ಒಡೆತನ ಬಂದಿದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ದೇವರಾಜ ಅರಸರವರ ಸಂದರ್ಭದಲ್ಲಿ ನಮ್ಮ ಹುಲ್ಲುವನೇ ಹೊಲದೊಡೆ ಎಂಬ ಏನದು ಜಾರಿಗೆ ತಂದಿದ್ದಾರೆ, ಇದರ ಮೂಲಕ ಎಲ್ಲ ಭೂಮಿಯನ್ನು ಪಡೆದವರು. ಇಲ್ಲದಿದ್ದರೆ ನಾವೆಲ್ಲ ದುಡಿದು ದೊಡ್ಡ ಒಕ್ಕಲಿಗರಿಗೆ ನಾವು ಕೊಡಬೇಕಿತ್ತು. ಅದನ್ನು ಅಷ್ಟು ಅಕ್ಕಿಗಳನ್ನೆಲ್ಲ ಅವ್ರಿಗೆ ಕೊಟ್ಟು ಅವರ ಹತ್ರ ಕೊಟ್ಟ ಅಕ್ಕಿ ಅಂತ ನಾವು ಮನೆಗೆ ಹೋಗಿ ಬಂದ ಪರಿಸ್ಥಿತಿ ಇತ್ತು. ಇದನ್ನೆಲ್ಲ ಕಂಡು ನಮ್ಮ ಇಂದಿರಾ ಗಾಂಧಿ ಅವರ ಸಂದರ್ಭದಲ್ಲಿ ಎಲ್ಲ ದೇಶಾದ್ಯಂತ ಎಮರ್ಜೆನ್ಸಿ ಇದು ಅನೌನ್ಸ್ ಮಾಡಿಕೊಂಡು ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅವಾಗ ತುಂಬ ಕಷ್ಟ ಆಗಿದೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ. ಸರ್ ನಾನು ಸುಲಭವಿಲ್ಲ, ತುಂಬ ಜನರ ವಿರೋಧ ಕೂಡ ಇತ್ತು ಅದಕ್ಕೆ. ಈ ಬಾರಿ ಕೂಡ ಅಷ್ಟೇ ವಿರೋಧ ಬಂದರೂ ಕೂಡ ನಮ್ಮ ಸಿದ್ದರಾಮಯ್ಯನವರು ಅದರ ಬಗ್ಗೆ, ಹಾಗೆ DK ಶಿವಕುಮಾರ್ ಅವರು ದೃಢ ನಿಲುವು ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋ ಕೆಲಸ ಮಾಡಿದ್ದಾರೆ. ನೀವೆಲ್ಲ ಮುಂದಿನ ದಿನಗಳಲ್ಲಿ ಇದನ್ನು ನೆನಪಿಟ್ಕೊಳ್ಬೇಕು. ನಿಮ್ಮ ಚುನಾವಣಾ ಸಂದರ್ಭದಲ್ಲಿ ಇದನ್ನು ನೆನಪಿಟ್ಕೊಳ್ಬೇಕು. ನಾವು ಮತ್ತೇನು ಹೇಳೋದಿಲ್ಲ. ಈಗ ಬಸ್ಸಿನಲ್ಲಿ ಆಗ್ಬೋದು, ನಮಗೆ ಇಲ್ಲಿ ಸಿಟಿ ಬಸ್ಸಿಗೆ ಸಮಸ್ಯೆ ಆಗಿರ್ಬೋದು, ಸಿಟಿ ಬಸ್ ಇದೆ. ಇಲ್ಲದಿದ್ದರೆ ಬೇರೆ ಎಲ್ಲ ರಾಜ್ಯದ ಬೇರೆ ಎಲ್ಲ ಪ್ರದೇಶಗಳ ಜಿಲ್ಲೆಗಳಲ್ಲಿ ಸಿಟಿ ಬಸ್ ಕೂಡ ಗೌರ್ಮೆಂಟ್ ಇದ್ದಿದೆ. ಅವರಿಗೆ ಹೆಂಗಸರಿಗೆ, ಮಕ್ಕಳಿಗೆ, ಎಲ್ಲ ಹೆಣ್ಣು ಮಕ್ಕಳಿಗೆ ಹೋಗಲಿಕ್ಕೆ ಬರಲಿಕ್ಕೆ ಕೆಲಸಕ್ಕೆ ಎಲ್ಲದಕ್ಕೂ ಫ್ರೀಯಾಗಿ ಉಚಿತ ಆಗ್ತದೆ. ಇಲ್ಲಿ ಮಿನಿಮಮ್ ಒಂದು 100 ರೂಪಾಯಿ ಆದರೆ ಅವ್ರು ಬಸ್ಸಿಗೆ ಇಡಬೇಕಿತ್ತು. ಆ 100 ರೂಪಾಯಿ ಒಂದು ದಿವಸಕ್ಕೆ, ಅದು 50 ರೂಪಾಯಿ ಆದರೂ ಎಣಿಸಿ ದಿವಸಕ್ಕೆ ಉಳಿದ್ರೆ ತಿಂಗಳಿಗೆ ಎಷ್ಟಾಗ್ತದೆ? ಈಗ ಈ ಬಟ್ಟೆ ಅಂಗಡಿಗೆ ಕೆಲಸಕ್ಕೆ ಹೋಗಿ ಅವರು ಇರ್ಬೋದು, ಅಲ್ಲಿ ಬೆಂಗಳೂರಲ್ಲೆಲ್ಲ ತುಂಬ ಜನ ಫ್ಯಾಕ್ಟ್ರಿಗಳಿಗೆಲ್ಲ ಕೆಲಸಕ್ಕೆ ಹೋಗೋದು, ಅವರಿಗೆಲ್ಲ ಫ್ರೀ ಆಯಿತು. ಇದು ತುಂಬ ದೊಡ್ಡ ಮಟ್ಟದಲ್ಲಿ ಜನರಿಗೆ ಹೆಲ್ಪ್ ಆಗ್ತಾಯಿದೆ. ಸರ್ಕಾರಕ್ಕೆ ಬಹಳ ದೊಡ್ಡ ಹೊರೆ ಕೂಡ ಆಗ್ತಾಯಿದೆ, ಇಲ್ಲ ಅಂತಿಲ್ಲ.
ಬೇರೆ ಯಾವುದೇ ಹಣವನ್ನು ಅದಕ್ಕೆ ಕ್ರೋಢೀಕರಣ ಮಾಡಿ ಬೇರೆ ಟ್ಯಾಕ್ಸಿನ ಮೂಲಕ ಅದರಲ್ಲಿ ಯಾರು ಅವರ ಕಿಸೆಯಿಂದ ಕೋಟಿ ಸಾವಿರ ಕೋಟಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಹಣ ದೊಡ್ಡ ಕುಬೇರರು ಯಾರಿಲ್ಲ. ಆದರೆ ಏನು ಸರ್ಕಾರದಲ್ಲಿ ಬಂದಂಥ ಹಣ ಇದೆ ಅದನ್ನು ಬಡವರ ಪರವಾಗಿ ಬಡವರಿಗೆ ಕೊಡುವ ಮೂಲಕ ಉಚಿತ ಕಾರ್ಯಕ್ರಮಗಳನ್ನು ಕೊಡುವ ಮೂಲಕ ಬಡ ಜನರ ಪರವಾಗಿ ಇದೇ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಂಬುದನ್ನು ನಿಮಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ನೆನಪಿಟ್ಕೊಳ್ಳಿ, ಕಾಂಗ್ರೆಸ್ ಪಕ್ಷ ನಿರಂತರ ಬಡವರ ಪರವಾಗಿ ಇದೆ, ಇನ್ನು ಮುಂದಕ್ಕೂ ಕೂಡ ಇದೆ. ಇದು ಏನು ಕಾರ್ಯಕ್ರಮ ಇದೆ ಎಲ್ಲ 5 ಕಾರ್ಯಕ್ರಮವನ್ನು ಕೂಡ 100% ಇಂಪ್ಲಿಮೆಂಟ್ ಮಾಡ್ತಾರೆ. ಕೆಲವು ದಿನಗಳು ಆಚೀಚೆ ಆಗ್ಬೋದು, ನಿಮಗೆ ಸಿಗುವಾಗ ಹಾಗೆ ಕೆಲವು ತೊಂದರೆಗಳು ಬಂದೇ ಬರ್ತದೆ. ಇದನ್ನೆಲ್ಲ ನೀವು ತಿಳ್ಕೊಳ್ಳಿ. ನಿಮ್ಮ ಸಮಸ್ಯೆಗಳಿದ್ದಾಗ ಇಂಥ ಕೇಂದ್ರಗಳಿದೆ, ನಮ್ಮ ನಾಯಕರುಗಳಿದ್ದಾರೆ ಇಲ್ಲಿ, ದಿನೇಶರಾಗಿರ್ಬೋದು, ಪಿಲಾರ್ ಆಗಿರ್ಬೋದು, ಇವರು ಭಟ್ನಾಗರ್ ಆಗಿರ್ಬೋದು, ಇವರೆಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಒಬ್ಬರಿಂದ ಒಬ್ಬರು ಜನರ ಪರವಾಗಿ ಕೆಲಸ ಮಾಡುವವರು ಇರುವುದು. ನೀವು ಅವರನ್ನು ಸ್ಪಂದಿಸಿ ಅವರ ಮೂಲಕ ನಮ್ಮ UT ಖಾದರ್ ಅವರ ಬಗ್ಗೆ ನಾನು ಹೇಳಲಿಲ್ಲ. ನನ್ನ ಕಾಲೇಜ್ ಬಿಟ್ಟು ನಾವು ಕಾಲೇಜಲ್ಲಿ ಒಟ್ಟಿಗೆ ಇದ್ದವರು. ಯಾಕಂದರೆ ನಾನು ಒಟ್ಟಿಗೆ ಹೆಗಲಿ ಕೈ ಇದ್ದವರು. ನಮ್ಮ ಮನೆಯಲ್ಲಿ ಬಂದು ಒಟ್ಟಿಗೆ ಊಟ ತಿಂಡಿ ಮಾಡಿಕೊಡಿ. ಹಾಗೆ UT ಖಾದರ್ ಬಗ್ಗೆ 2 ಮಾತು ಹೇಳಬೇಕಾಗಿಲ್ಲ. ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲದೆ ಎಲ್ಲರನ್ನು ಪ್ರೀತಿ ಮಾಡುವರು. ಇಲ್ಲದೆ ನಮ್ಮ ಎಲ್ಲರ ಸೋದರರು ಕೂಡ ನಮ್ಮ UT ಖಾದರ್ ಗೆದ್ದಿದ್ದಾರೆ ಮಂಗಳೂರಲ್ಲಿ. ಅದು ನಮಗೆ ಪ್ರೀತಿ, ನಿಮ್ಮೆಲ್ಲರ ಪ್ರೀತಿ ಅದು ಕಾರಣ. ಅದಕ್ಕೆ ನೀವು ಆ ಪ್ರೀತಿಯನ್ನು ನಿರಂತರವಾಗಿ ಇಟ್ಕೊಳ್ಳಿ. UT ಖಾದರ್ ನಿಮ್ಮ ಬಗ್ಗೆ ಖಂಡಿತವಾಗಿ ಅವರ ಕ್ಷೇತ್ರದ ಜನರಂದರೆ ಅವರು ಜೀವ ಬಿಟ್ಟು ಓಡಿ ಬರ್ತಾರೆ. ನೀವು ನೋಡಿರ್ಬೋದು, ಯಾವುದೇ ಕಷ್ಟಗಳಿಗಿರ್ಬೋದು, ಸುಖಗಳಿಗಿರ್ಬೋದು, ಮನೆ ಮಕ್ಕಳಿಗಿರ್ಬೋದು, ಯಾವುದೇ ಮದುವೆ ಮುಂಜಿಗೆ ಇರ್ಬೋದು, ಪ್ರತಿಯೊಂದು ಕಾರ್ಯಕ್ರಮ ಕೂಡ ಎಲ್ಲ ಜಾತಿ ಧರ್ಮದ ಒಟ್ಟಿಗೆ ಬೆರೆತು ಕೆಲಸ ಮಾಡೋರು UT ಖಾದರ್. UT ಖಾದರ್ ಶಿಷ್ಯನವರು ಇವರೆಲ್ಲ. ನಾನು ಅವರೊಟ್ಟಿಗೆ ಇದ್ದವು. ಹಾಗಾಗಿ ನಮಗೆ NSU ಅವರು ಯೂತ್ ಕಾಂಗ್ರೆಸ್ಸಲ್ಲಿ ಬ್ಲಾಕ್ ಪ್ರೆಸಿಡೆಂಟ್, ನಾವು ಬ್ಲಾಕ್ ಪ್ರೆಸಿಡೆಂಟ್. ನಮ್ಮ ದಿನೇಶ್ ಗುಂಡ್ರು ಅವರು ನಮಗೆ ಅಧ್ಯಕ್ಷರಾಗಿದ್ದಾರೆ. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಅವರು, ನಮ್ಮ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು ಯೂತ್ ಕಾಂಗ್ರೆಸ್. ಹಾಗೆ ಅವರಿಗೆ ಸಭಾಪತಿಗಳಾಗಿದ್ದಾರೆ. ಇಡೀ ರಾಜ್ಯದ ಎಲ್ಲ MLAಗಳ ಲೀಡರ್ ಆಗಿದ್ದಾರೆ. ನಮಗೊಂದು ಖುಷಿಯ ವಿಷಯ. ಇದಕ್ಕೆಲ್ಲ ಕಾರಣ ನೀವು, ನಿಮ್ಮ ಓಟ್ನಿಂದಾಗಿ ಅವ್ರು ಗೆದ್ದು ಬಂದಿದ್ದಾರೆ. ನಿಮ್ಮ ಆಶೀರ್ವಾದ UT ಖಾದರ್ಗೆ ನಿರಂತರವಾಗಿ ಇರಲಿ. ನಾವು ನಿರಂತರ ನಿಮ್ಮ ಒಟ್ಟಿಗೆ ಇದ್ದೇವೆ, ನಿಮ್ಮ ಬಡವರ ಪರವಾಗಿದೆ ಅಂತ ಹೇಳುತ್ತಾ ನನಗೆ ಅವಕಾಶ ಕೊಟ್ಟಂತಹ ದಿನೇಶ್ ಕುಂಪಲ್ರವರಿಗೂ ಈ ವಾರ್ಡಿನ ಎಲ್ಲ ಚಿತ್ರಾಂಜಲಿ ಏರಿಯಾದ ಎಲ್ಲ ಸರ್ವ ಸದಸ್ಯರಿಗೂ ನಾನು ವಂದಿಸುತ್ತೇನೆ. ಇದೊಂದು ಒಳ್ಳೆಯ ಹಿತನುಡಿಯನ್ನು ಬೇರೆ ಅದಲ್ಲದೆ ನಮ್ಮ ಪಕ್ಷದ ಕಾರ್ಯಕ್ರಮದ ಚಟುವಟಿಕೆ ಬಗ್ಗೆ ಸವಿವರವಾಗಿ ವಿವರಿಸಿದಂಥ ಶ್ರೀಯುತ ಐಶ್ವರ್ಯವರಿಗೆ ಧನ್ಯವಾದ. 2 ಮಾತನ್ನು ಸುರೇಶ್ ಭಟ್ನಾಗರವರು ಮಾಡಬೇಕಾಗ್ತದೆ. ನಮ್ಮ ಮಂಗಳೂರು ಕ್ಷೇತ್ರದ ಸೋಮೇಶ್ವರ ಗ್ರಾಮದ ಕುಂಪಳದ ಚಿತ್ರಾಂಜಲಿ ನಗರದಲ್ಲಿ ಇವತ್ತು ನಮಗೆಲ್ಲ ಒಂದು ಸುದಿನ. ಯಾಕಂತೇಳಿದರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ಒಂದು ಅಚ್ಚುಕಟ್ಟಾಗಿ ಸಿಸ್ಟಮ್ಯಾಟಿಕ್ ಆಗಿ ಇಂದಿರಾ ಸೇವಾ ಕೇಂದ್ರ ಉದ್ಘಾಟನೆ ಈಗ ತಾನೇ ನಮ್ಮ ಹಿಂದುಳಿದ ಜಿಲ್ಲಾಧ್ಯಕ್ಷರಾದ ವಿಶ್ವಾಸ್ ಕುಮಾರ್ ದಾಸರವರು ಬಹಳ ದಿವ್ಯಹಸ್ತದಿಂದ ನೆರವೇರಿಸಿದ್ದಾರೆ. ಇದು 100ಕ್ಕೆ 100 ಯಶಸ್ವಿ ಕಾಣ್ತಿದೆ ಅಂತ ಹೇಳುವುದರಲ್ಲಿ ಸಂದೇಹ ಇಲ್ಲ. ಯಾಕಂತೇಳಿದರೆ ನಾವು ಉದ್ಘಾಟನೆ ಮಾಡಿದಂಥ ನಮ್ಮ ವಿಶ್ವಾಸ್ ಕುಮಾರ್ ದಾಸ್ ಅವರು ಒಂದು ಧಾರ್ಮಿಕ ಸಾಯಿಬಾಬಾ ಕೇಂದ್ರವನ್ನು ಬಹಳ ಯಶಸ್ವಿಯಾಗಿ ಅದರ ಮುಂದಾಳತ್ವ ವಹಿಸಿಕೊಂಡು ಮುನ್ನಡೆಸುತ್ತಿದ್ದಾರೆ. ಇವತ್ತು ಸರ್ಕಾರದ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯ ಒಂದು ಕಾರ್ಯಕ್ರಮ. ಇದರಲ್ಲಿ ಇವಾಗಲೇ ನಮ್ಮ ಸರ್ಕಾರಿ ಬಸ್ಸಿನ ಮಹಿಳೆಯರ ಫ್ರೀ ಪಾಸ್ ಯಶಸ್ವಿಯಾಗಿ ಮುನ್ನಡೆಯುತ್ತಾ ಇದೆ. ಇದರ ಬಗ್ಗೆ ಎರಡನೇದಾಗಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ, ಅನ್ನಭಾಗ್ಯ ಇದೆಲ್ಲ 100ಕ್ಕೆ 100 ಯಶಸ್ವಿ ಕಾಣ್ತದೆ. ಯಾಕಂತೇಳಿದರೆ ಇದರ ಒಂದು ಪರಿಕಲ್ಪನೆಯನ್ನು ಸಿಸ್ಟಮ್ಯಾಟಿಕ್ ಆಗಿ ಮುನ್ನಡೆಸುವವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೆಂದರೆ ಸಿದ್ದರಾಮಯ್ಯನವರು. ಯಾಕಂದರೆ ಕಳೆದ 5 ವರ್ಷ ಯಶಸ್ವಿಯಾಗಿ ನಮ್ಮ ಸರ್ಕಾರವನ್ನು ನಮ್ಮ ಜನರಿಗೆ ಅದರ ಏನು ಪ್ರಯೋಜನ ಇದೆ ಅದನ್ನು ತಲುಪಿಸಿ ಇನ್ನೊಂದು ಬಾರಿ ತುಲನೆ ಮಾಡಿ ಜನರು ಅವರಾಗೆ ಮತ ಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದಕ್ಕೆ ನಮ್ಮ ಉಚಿತ ಜನರಿಗೆ ಮರಳು ಮಾಡಿದ್ರಲ್ಲ. ಯಾಕಂತೇಳಿದರೆ ಇಂದಿನ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಯಾವ ರೀತಿ ಕಾರ್ಯಕ್ರಮ ಹಮ್ಮಿಕೊಂಡಿದೆ, BJP ಸರ್ಕಾರ ಜನರಿಗೆ ಏನು ಮಾಡಿದೆ, ಇದನ್ನು ತುಲನೆ ಮಾಡಿದ್ದಾರೆ. ಜನರು ತುಲನೆ ಮಾಡಿ ನಮಗೆ ಇಂದಿನ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರವೇ ನಮ್ಮ ಸರ್ಕಾರ ಕರ್ನಾಟಕಕ್ಕೆ ಸೂಕ್ತವಾದದಂತೇಳಿ ಮತ್ತೊಮ್ಮೆ ಜನರು ಅದಕ್ಕೆ ಮತ ಹಾಕಿ ಅದನ್ನು ಬರಲಿಕ್ಕೆ ಕಾರ್ಯೋನ್ಮುಖರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಏನು ಇವತ್ತು ಉಚಿತ ಕೊಟ್ಟಿದೆ ಅದು 100ಕ್ಕೆ 100 ಅದು ಯಶಸ್ವಿಯಾಗಿ ಮುನ್ನಡೆಸ್ತಾರೆ. ಯಾಕಂತೇಳಿದ್ರೆ ಇವತ್ತು ವಿರೋಧ ಪಕ್ಷದವರು ಅದಕ್ಕೆ ಬೇಡದ್ದೆಲ್ಲ ಹೇಳ್ತಾರೆ. ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸಡನ್ ಒಂದು ದಿವಸ ಮಾಡುವಂಥ ಕಾರ್ಯಕ್ರಮ, ಅದಕ್ಕೆ
ಅದಕ್ಕೆ ಕೆಲವು ವಿಧಿವಿಧಾನಗಳು ಇರ್ತದೆ. ಹಾಗಿರುವಾಗ ನಿಮಗೆ ನಾನು ಹೇಳ್ತಾ ಇದ್ದೇನೆ ಅಂತೇಳಿ ಒಂದು ಸರಿ ಬಂದು ಇಲ್ಲಿ ಆಗಲಿಲ್ಲ ಅಂತೇಳಿ ನೀವು ಅದರ ಬಗ್ಗೆ ಚಿಂತನೆ ಮಾಡೋದು ಬೇಡ. ಅದು ಒಂದು 2 ದಿವಸ ಒಂದು 3 ಸಲ ಅದಕ್ಕೆ ಕಷ್ಟಪಡಬೇಕಾಗ್ತದೆ. ಅದು 100ಕ್ಕೆ 100 ನಿಮಗೆ ಸಿಗ್ತದೆ. ಮತ್ತು ಏನು ಅದಕ್ಕೆ ಒಂದು ಕಾರ್ಯಕ್ರಮಕ್ಕೆ ಬೇಕಾದ ರೀತಿಯಲ್ಲಿ ಅದಕ್ಕೆ ಸರ್ವ ಸಿಸ್ಟಮ್ ಎಲ್ಲ ಇರ್ತದೆ, ಅದು ಮಾಡಲೇಬೇಕಾಗ್ತದೆ. ಯಾಕಂತೇಳಿದರೆ ಈಗ ಒಂದು ಸರ್ಕಾರದ ಕಾರ್ಯಕ್ರಮ ಇರುವಾಗ ಬೇಕಾಬಿಟ್ಟು ಮಾಡಿದರೆ ಅದು ತಗೊಂಡವನೇ ವಾಪಸ್ಸು ತಗೊಳ್ಳುವ ನಿಟ್ಟಿನಲ್ಲಿ ಆಧಾರ್ ಕಾರ್ಡು ಮತ್ತು ಜೋಡಣೆ ಅದೆಲ್ಲ ಅದಕ್ಕೆಲ್ಲ ಒಂದು ವ್ಯವಸ್ಥೆ ಇದೆ. ಇಲ್ಲದ್ರೆ ನಮಗೆ ಸರ್ಕಾರ ಹುಳು ಮಾಡ್ಬೋದು. ಯಾಕಂತೇಳಿದ್ರೆ ಮಾಡುವಾಗ ವ್ಯವಸ್ಥಿತದಲ್ಲಿ ಮಾಡಿದರೆ ಮಾತ್ರ ಯೋಜನೆ ಸರಿಯಾಗಿರ್ತದೆ, ಸರ್ಕಾರ ನಡೆಸಲಿಕ್ಕೂ ಸರಿಯಾಗ್ತದೆ. ಆ ನಿಟ್ಟಿನಲ್ಲಿ ನೀವು ಪರ ವಿರೋಧ ಪಕ್ಷಗಳು ಇದಕ್ಕೆಲ್ಲ ಕಿವಿ ಕೊಡುವಂಥ ವಿಷಯ ಇಲ್ಲ. ಇದು ಸರ್ಕಾರದ ಕಾರ್ಯಕ್ರಮ, ಒಳ್ಳೆಯ ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ಬಲಾಢ್ಯವಾದ ಒಂದು ನಮ್ಮ ಸಂಪುಟ ಇದೆ. 100ಕ್ಕೆ 100 ಅದನ್ನು ಜಾರಿಗೆ ತಂದು ನಿಮಗೆ ಮುಟ್ಟಿಸುವಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗ್ತದೆ. ಆ ನಿಟ್ಟಿನಲ್ಲಿ ಏನು ಸಂದೇಹ ನಿಮಗೆ ಬೇಡ. ಇನ್ನು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಇನ್ನೂ 5 ವರ್ಷ 100ಕ್ಕೆ 100 ಕಾಂಗ್ರೆಸ್ ಸರ್ಕಾರ ಜನರಿಗೆ ಬರುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಅಷ್ಟು ಯಶಸ್ವಿಯಾಗಿ ಇದನ್ನು ಮಾಡ್ತಾರೆ ಅಂತ ಹೇಳುತ್ತಾ, ಈಗ ನಮ್ಮ ಶಾಸಕರು ನಮಗೆ ಅವರು ಸ್ಪೀಕರ್ ಆಗಿದ್ದಾರೆ ಅಂತ ಜನರಿಗೆ ಕೆಲವು ಗೊಂದಲ ಇದೆ. ಇನ್ನು ಅವರಿಗೆ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ, ಜನರ ಇದಕ್ಕೆ ಅವ್ರಿಗೆ ಬರಲಿಲ್ಲ, ಅದು ಏನಿಲ್ಲ. ಇದಕ್ಕೆಲ್ಲ ನಮಗೆ ಕರೆದವರು ಹೇಳಿದ್ದಾರೆ, ನಮ್ಮ ಕಾರ್ಯಕರ್ತರಿಗೆ ಹೇಳಿದ್ದಾರೆ, ನೀವು ಜನರಿಗೆ ಕಾರ್ಯಕ್ರಮವನ್ನು 100ಕ್ಕೆ 100 ತಲುಪಿಸಬೇಕಿದ್ದು ಅವರು ಹೇಳಿದ ಆದೇಶದಂತೆಯೇ ದಿನೇಶ್ ಕುಂಪಲ ಮಾಡಿದ್ದು. ಇದಕ್ಕೆ ನಿಜವಾಗಿ ಇದರ ಹಿಂದೆ ನಮಗೆ ಮೊನ್ನೆ ಕರೆದು ಹೇಳಿದ್ದಾರೆ, ಎಲ್ಲ ಕಡೆ ಮಾಡಿಸ್ಬೇಕು, ಎಲ್ಲ ಕಾರ್ಯಕರ್ತರು ಇದನ್ನು ಮಾಡಬೇಕು, ಜನರಿಗೆ ನನ್ನ ಕಾರ್ಯಕ್ರಮ ಸರ್ಕಾರದ್ದು 100ಕ್ಕೆ 100 ಮುಟ್ಟಬೇಕು, ಅದರಲ್ಲಿ ಏನು ಸಂದೇಹ ಇಲ್ಲ. ಸ್ಪೀಕರ್ ಅಂತ ಹೇಳಿದ ಕೂಡಲೇ ನಿಮ್ಮಿಂದ ದೂರ ಆಗಿದೆ ಅಂತ ಭಾವನೆ ಬೇಡ. 100ಕ್ಕೆ 100 ಅವರು ಅದನ್ನು ಅಲ್ಲಿ ಯಶಸ್ವಿಯಾಗಿ ಮಾಡ್ತಾರೆ, ನಮ್ಮ ಕ್ಷೇತ್ರದ ಕೆಲಸನೂ ಯಶಸ್ವಿಯಾಗಿ ಮಾಡ್ತಾರೆ. ಈಗ ಸ್ವಲ್ಪ ಹೊಸತ್ತು ಸ್ಪೀಕರ್ ಆಗೋದ್ರಿಂದ ಸ್ವಲ್ಪ ಅಲ್ಲಿ ಜನ ಸ್ವಲ್ಪ ಜಾಸ್ತಿ ಆಗಿದೆ. ಅದರ ಬಗ್ಗೆ ಏನು ಕಾರ್ಯಕರ್ತರಿಗೆ ಸಿಗಲಿಲ್ಲ. ಈಗ ಒಂದು ಹೊಸ ಪಿಕ್ಚರ್ ಬಂದಾಗ ಸುರುವಿಗೆ ಟಿಕೆಟ್ ಸಿಗುವುದಿಲ್ಲ, ಮತ್ತೆ ಟಿಕೆಟ್ ಸಿಗ್ತದೆ. ಆಗಿರುವಾಗ ಯಾವ ಚಿಂತನೆ ನಿಮಗೆ ಬೇಡ. ಆಗಿರುವಾಗ ಕಾದರೆ ಯಾವಾಗಲೂ ಮೊದಲೇ ಹೇಗಿದ್ದರೂ ಹಾಗೇ ಕಾದರೆ. ಅದು 100ಕ್ಕೆ 100 ನಾವು ಅದಕ್ಕೆ ಕಾರ್ಯಕರ್ತರು ಬೇಕಾದವರೆಲ್ಲ ಇದ್ದಾರೆ, ಅವರು ನಿಮಗೆ ಸ್ಪಂದನೆ ಸಿಗದಿದ್ದರೆ ಅವರು ಅವರ ಕೆಲಸ ಮಾಡ್ತಾರೆ. ಆ ನಿಟ್ಟಿನಲ್ಲಿ ನಿಮಗೆ ಇವತ್ತು ಏನು ಸರ್ವೇರಲ್ಲಿ ಯಾರು ಎಲ್ಲ ಕೆಲಸ ಅಪ್ಲಿಕೇಶನ್ ಹಾಕ್ತೀರಿ ಅವರಿಗೆ 100ಕ್ಕೆ 100 ಅದು ಯಶಸ್ವಿ ಕಾಣಲಿ ಅಂತ ಹೇಳಿ ಎಲ್ಲ ಈ ಕಾರ್ಯಕ್ರಮಕ್ಕೆ ದೇವರ ನಮಗೆ ಬಹುಶಃ ಒಳ್ಳೆ ಉತ್ತಮವಾದ ಸಲಹೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸರ್ಕಾರ ಯಾವ ರೀತಿ ಈ ಒಂದು ವಿಳಂಬಕ್ಕೆ ಕಾರಣವಾಯಿತು, ಅದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಮತ್ತು ನಾವು ನಮ್ಮ ಪಕ್ಷದ ಪ್ರತಿನಿಧಿಗಳು, ಪಕ್ಷದ ಶಾಸಕರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವ ರೀತಿ ಸ್ಪಂದನೆ ಮಾಡ್ತಾರೆ ಅಂತ ಸವಿವರವಾಗಿ ಸುರೇಶ್ ಪಟ್ನಾಯಕ್ ಅವರು ಹೇಳಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಕೊನೆಯದಾಗಿ ಇವತ್ತು ನಮ್ಮ ಈ ಒಂದು ಕಚೇರಿಯನ್ನು ನಾನು ಆಗ ಹೇಳಿದಾಗೆ ಭಾಳಷ್ಟು ವಿಳಂಬವನ್ನು ಮಾಡಿದ್ದೇವೆ. ಯಾಕೆಂದರೆ ನಮಗೆ ಒಂದು ಆಸೆ ಇತ್ತು, ಎಲ್ಲ ಭಾಗ್ಯದ ಒಂದು ಕಾರ್ಯಕ್ರಮ ಇವತ್ತು ನಾವು ಒಟ್ಟಿಗೆ ಜೊತೆಯಾಗಿ ಮಾಡಬೇಕೆಂಬ ಕೆಲವೊಂದು ಶಕ್ತಿ ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಇದೊಂದು ಸ್ವಲ್ಪ ವಿಳಂಬ ಆಗುವ ಒಂದು ಲಕ್ಷಣ ಕಂಡು ಬಂತು. ಅದರಿಂದ ನಾವು ಅದನ್ನು ಕಾಯುವುದು ಬೇಡ, ಈಗ ಯಾವುದು ಉಂಟು ಅದನ್ನು ಮಾಡಿಕೊಂಡು ಹೋಗುವ ಎಂಬ ಅಭಿಪ್ರಾಯಕ್ಕೆ ನಾವು ಬಂದಿದ್ದೇವೆ. ಶ್ರೀಯುತ UT ಖಾದರ್ರವರ ಆದೇಶದ ಮೇಲೆಗೆ ಶಿವಸೇನೆ ಹೇಳಿದಾಗೆ ನಾವು ಪ್ರತಿ ಗ್ರಾಮದಲ್ಲಿಯೂ 2-3 ಕಡೆಯಲ್ಲಿ ನಾವು ಮಾಡಲಿಕ್ಕೆ ಇನ್ನು ಮುಂದೆ ದಿನಗಳಲ್ಲಿ ಇದ್ದೇವೆ. ಇದೊಂದು ಪ್ರಾರಂಭದ ಹಂತ ಮಾತ್ರ. ಇಲ್ಲಿ 1 ತಿಂಗಳ ಕಾಲ ನಾವು ಅಂದರೆ ಜುಲೈ 23ರ ತನಕ ಇಲ್ಲಿ ಕಾರ್ಯಾಚರಣೆ ಇರ್ತದೆ. ಸಂಜೆ 6 ಗಂಟೆ ತನಕ ನಾವು ಇಲ್ಲಿ ಕಾರ್ಯಾಚರಣೆ ಮಾಡುವ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಹುಶಃ ಯಾವುದೇ ಒಂದು ಸಂದೇಹವನ್ನು ಇಟ್ಕೊಳ್ಬೇಡಿ. ಅದು ಕೆಲವೊಂದು ನಮ್ಮ ಕುಂಪಳ ಏರಿಯಾದಲ್ಲಿ ಭಾಳಷ್ಟು ಹೆಚ್ಚು ಒಂದು ಅಪಪ್ರಚಾರ ಬೇರೆ ಬೇರೆ ರೀತಿಯಲ್ಲಿ ಆಗ್ತಾ ಉಂಟು. ನೀವು ಅದರ ಸೊರಾಗಬೇಕು. ಯಾಕಂತ ಹೇಳಿದರೆ ಇವತ್ತು ನಾವು ನಿಮ್ಮ ಮೂಲಕ ಅವರಿಗೆ ಹೇಳಲಿಕ್ಕೆ ನಾವು ಇಚ್ಛೆಪಡ್ತೇನೆ. ಯಾಕಂತ ಹೇಳಿದರೆ ಇವತ್ತು ಮೊದಲಿಗೆ ನಾವು ಕರೆಂಟಿನದು ವಿಷಯ ಅಂತ ಹೇಳುವಾಗ 200 ಯೂನಿಟ್ ಹೇಗೆ ಕೊಡ್ತಾರೆ, ಯಾವ ಥರ ಕೊಡ್ತಾರೆ, ಈ ನಮ್ಮ ದೇಶ ಹಾಗೆ ಆಗ್ತದೆ ಹೀಗಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಬೇಕಾಗಿ ನೋಡಿ, ನಮಗೆಲ್ಲರಿಗೂ ಒಂದು ವಿಷಯ ನಾನು ಹೇಳ್ತೇನೆ. ಈ ಕುಂಪಳ ಪ್ರದೇಶ ಎಂಬ ಅಧ್ಯಕ್ಷರೇ, ಕುಂಪಳ ಪ್ರದೇಶದಲ್ಲಿ 5,000 ಮನೆಗಳಿದೆ. ಇಲ್ಲಿ ಈಗ 5,000 ಮನೆಗಳಿದೆ. ಉದಾಹರಣೆಗೆ ನಾನು ಒಂದು ಹೇಳೋದು, ಇಲ್ಲಿ ದನಿಗಳಿದ್ದದ್ದು 2 ಮತ್ತು 3 ಪಟ್ಟದಾರರು. ಅಂದರೆ ಈ ಜಾಗದ 5,000 ಮನೆಯ ಜಾಗದ ಒಂದು ಅದರಲ್ಲಿ ಇವರಾಗಿರ್ಬೋದು, ಶ್ರೀಧರಾಳವರು ಬಹುಶಃ ಅವರ ಫ್ಯಾಮಿಲಿ ಇಲ್ಲಿ ಪಟ್ಟದಾರರಿಗೆ 2-3 ಜನ ಇದ್ದದ್ದು. ನಾವು ಕಾಂಗ್ರೆಸ್ ಸರ್ಕಾರ ಚಿಂತನೆ ಮಾಡಿತ್ತು ಬಡವರಿಗೆ ಸಹಾಯ ಮಾಡಲಿಕ್ಕೆ. ಆ ಚಿಂತನೆಯಿಂದ ಉಳುವವನೇ ಒಳದವಡೆ ಎಂಬ ಕಾರ್ಯಕ್ರಮವನ್ನು ಇಂದಿರಾ ಗಾಂಧಿ ತಂದ್ರಿಂದ ಅದು ಯಾರು ಅರ್ಜಿ ಹಾಕಿದ್ರು, ಅದಕ್ಕೆ ಯಾರು ಆ ಕೃಷಿ ಚಟುವಟಿಕೆಯಲ್ಲಿ ಇಲ್ಲಿ ಭಾಗಿಯಾಗ್ತಿದ್ರು ಅವರಿಗೆಲ್ಲ ಈ ಜಾಗ ಆಯಿತು ಡಿಕ್ಲರೇಷನ್ ಕೊಡಲಿಕ್ಕೆ. ಅವರು ಏನು ಮಾಡಿದರು, ಅವರಿಗೆ ತುಂಡು 5 ಸೆನ್ಸ್ 2 ಸೆನ್ಸ್ 3 ಸೆನ್ಸ್ 10 ಸೆನ್ಸ್ ಮಾರಾಟ ಮಾಡಿ ಅವರಿಗೆ ಒಂದು ಜೀವನೋಪಾಯಕ್ಕೆ ಅವರು ಕೂಡ ಬೆಳೆದರು. ಅದರಿಂದ
ಮತ್ತು ನಮಗೆಲ್ಲರಿಗೂ ಸಣ್ಣ ಮಟ್ಟದ ಒಂದು ಜಾಗ ಸಿಕ್ಕಿತ್ತು. ಈಗ ನೋಡಿ ಮಂಗಳೂರು ಸಿಟಿಗೆ ಹೋದರೆ ನಮಗೆ ಜಾಗ ತೆಗೊಳ್ಳಿಕ್ಕೆ ಆಗ್ತದಾ? ಇಲ್ಲ, ಖಂಡಿತ ಇಲ್ಲ. ಅದೇ ರೀತಿ ಈ ಕುಂಪಳ ಪ್ರದೇಶದಲ್ಲಿ ನಾನು ಕೂಡ ಒಂದು 525 ರೂಪಾಯಿಗೆ 85ರಲ್ಲಿ ತಗೊಂಡದ್ದು. ನಾನು 525 ರೂಪಾಯಿ ಸೆನ್ಸಿಗೆ. ಇವತ್ತೊಂದು 3 ಲಕ್ಷ 4 ಲಕ್ಷ ಉಂಟು ಸೆನ್ಸಿಗೆ. ಇವತ್ತು ನೋಡಿ ಆ ಕಾರ್ಯಕ್ರಮದಿಂದ ಇವತ್ತು ಬೆಳವಣಿಗೆ. ಉದಾಹರಣೆ ನಾನು ನನ್ನನ್ನೇ ಕೊಡ್ತಾ ಇದ್ದೇನೆ. ಒಂದು 4-5 ಜನರ ಇದ್ದ ಭೂಮಿ ಈಗ 5,000 ಕೈ ಬರಲಿಕ್ಕೆ ಒಂದು ಸರ್ಕಾರ ಕಾರ್ಯಕ್ರಮ ಹಾಕಿದರೆ ಮಾತ್ರ ಬರಲಿಕ್ಕೆ ಸಾಧ್ಯ. ಅದೇ ರೀತಿ ಈ ಕರೆಂಟ್ ಉಚಿತ ಕೊಡುವುದರಿಂದ ಇವತ್ತು ನಮಗೆಲ್ಲರಿಗೂ 1,500 ತನಕ ಉಳಿಕೆ ಆದರೆ ನಾಳೆ ಆ 1,500ವನ್ನು ನಾವು ಏನು ಮಾಡ್ತೇವೆ, ಹಾಳು ಮಾಡೋದಿಲ್ಲ. ನಾವು ಇವತ್ತು ಏನು ಉಪ್ಪ ಚಟ್ನಿ ಏನೋ ಒಂದು ಪದಾರ್ಥ, ಸಣ್ಣ ಮಟ್ಟಿನ ಪದಾರ್ಥ ಮಾಡಿದರೆ ನಾವು ಒಂದು ಒಳ್ಳೆ ಒಂದು ಪದಾರ್ಥ ಅಥವಾ ಇನ್ನಿತರ ಯಾವುದೇ ಒಂದು ಸಾಮಗ್ರಿ ಕೈಗೆ ಎಡ್ಕೊಳ್ಳೋ ಆಗದಂಥ ಸಾಮಗ್ರಿಯನ್ನು ತೆಗೊಳ್ಳಿಕ್ಕಾಗ್ತದೆ. ಏನಾದರೆ ಮಕ್ಕಳಿಗೆ ತಿನಿಸು ಮಾಡಲಿಕ್ಕೆ ಆಗ್ತದೆ ಆ ಒಂದು ಹಣದಿಂದ. ಈ ರೀತಿ ಬೆಳವಣಿಗೆ. ಮೊನ್ನೆ ಇವತ್ತು ಹೇಳಿದರು, ಈ ಗೌರ್ಮೆಂಟ್ ಬಸ್ಸಿಂದ ಬಗ್ಗೆ ಹೇಳಿದರು. ಗೌರ್ಮೆಂಟ್ ಬಸ್ಸಿನಲ್ಲಿ ಫ್ರೀ ಹೋದರೆ ಸರ್ಕಾರ ಮುಳುಗಿ ಹೋಗ್ತದೆ ಅಂತ. ಖಂಡಿತವಾಗಿಯೂ ಇವರಿಗೆ ಅಂಥ ನಾಲೆಜೇ ಇಲ್ಲ. ಬಹುಶಃ ಈ ಗೌರ್ಮೆಂಟ್ ಬಸ್ಸಲ್ಲಿ ಫ್ರೀ ಕೊಟ್ಟುದರಿಂದ ಬಹಳಷ್ಟು ಇವತ್ತು ನೋಡಿ 10,000 12,000 GST ಆಗುವಂಥದ್ದು, ಕಲೆಕ್ಷನ್ ಆಗುವಂಥದ್ದು ಈ ಒಂದು ತಿಂಗಳಲ್ಲಿ 24,000 ಕೋಟಿ ರೂಪಾಯಿ. 12,000 GST ಕಲೆಕ್ಷನ್ ಆಗೋದು 24,000 ಕೋಟಿ ರೂಪಾಯಿ GST ಒಂದೇ ತಿಂಗಳಲ್ಲಿ ನಮಗೆ ಬಂದಿದೆ. ಹೇಗೆ ಬಂದಿದೆ ಅಂತೇಳಿ ಉದಾಹರಣೆಗೆ ನಾನು ಹೇಳ್ತೇನೆ. ಇವತ್ತು ಧರ್ಮಸ್ಥಳದಲ್ಲಿ 5 ಕ್ವಿಂಟಾಲ್ ಅಕ್ಕಿ ಖರ್ಚಾಗುವುದರಲ್ಲಿ 50 ಕ್ವಿಂಟಾಲ್ ಅಕ್ಕಿ ಖರ್ಚಾಗ್ತಾ ಉಂಟು. ಅಕ್ಕಿ ಮೂಲಕ ಬಂತು. ಇವತ್ತು KSRTC ಬಸ್ ಸ್ಟ್ಯಾಂಡಲ್ಲಿ ಕ್ಯಾಂಟೀನ್ನವನಿಗೆ ಚಹಾ ಮಾಡಲಿಕ್ಕೆ ಬರುಸುತ್ತಿಲ್ಲ, ತಿಂಡಿ ಮಾಡಲಿಕ್ಕೆ ಬರುಸುತ್ತಿಲ್ಲ. ಆಟೋಮೆಟಿಕ್ ಆಗಿ ಒಂದು 250 ರೂಪಾಯಿ ಬಸ್ಸಿಗೆ ಫ್ರೀ ಕೊಟ್ಟರೆ ಒಂದು ವ್ಯಕ್ತಿ ಅಲ್ಲಿ 2,500 ರೂಪಾಯಿ ಖರ್ಚು ಮಾಡಿ ಮಿಕ್ಕಿದೆಲ್ಲ ಒಂದು ಸಂಸ್ಥೆಗಳು ಅಥವಾ ಬೇರೆ ಬೇರೆ ವ್ಯವಹಾರಗಳು ಅಭಿವೃದ್ಧಿಯಾಗಿದೆ, ಈಗ ಎಚ್ಚೆತ್ತುಕೊಂಡಿದೆ. KSRTC ನಿಜವಾಗಿ ನೋಡಿ, ಇನ್ನೊಂದು ಮಹಿಳೆಯರಿಗೆ ನಾನು ಹೇಳ್ತಾ ಇದ್ದೇನೆ, ಬಸ್ಸಲ್ಲಿ ತುಂಬ ಮಾತು ಅದು ನಾವು ನೋಡಿದ್ದೇವೆ. KSRTC ಮುರ್ಕೊಂಡು KSRTC ಇಂಪ್ರೂವ್ಮೆಂಟ್ ಆಯಿತು. ಯಾಕೆಂತ ಹೇಳಿದರೆ ನನ್ನಲ್ಲಿ ದಾಖಲೆ ಉಂಟು. 5,000 ಕಲೆಕ್ಷನ್, ನಮ್ಮ ಜಿಲ್ಲೆಗೆ 5,000 ಕಲೆಕ್ಷನ್ ಬರುವಂಥದ್ದು, 5,000 ಕೋಟಿ ಕಲೆಕ್ಷನ್ ಬರುವಂಥದ್ದು 3.5 ಲಕ್ಷ ಕಲೆಕ್ಷನ್ ಬರ್ತದೆ. ಯಾಕಂತ ಹೇಳಿದ್ರೆ ಉಚಿತವಾಗಿ ಕೊಡ್ತದೆ, ಸರ್ಕಾರ ಅವರಿಗೆ ಕೊಡ್ತದೆ. KSRTC ಲಾಭ ಆಯಿತು. ಒಂದು ಕಂಡಕ್ಟರ್ಗೆ 1% ಇನ್ಸೆಂಟಿವ್ ಸಿಗ್ತಾ ಇತ್ತು. 2,000 ಇನ್ಸೆಂಟಿವ್ ಅಲ್ಲಿ ಈಗ 20,000 ಕಲೆಕ್ಷನ್ ಬರ್ತದೆ. ಅವನಿಗೆ ಎಷ್ಟಾಯಿತು? 200 ರೂಪಾಯಿ ಅವನಿಗೆ ಬಂತು, ಕಂಡಕ್ಟರ್ಗೆ ಬಂತು. ಅದೇ ರೀತಿ ಎಲ್ಲ ರೀತಿಯಿಂದ ಬೆಳವಣಿಗೆ ಆಗ್ತದೆ. ಟೂರಿಸಂ ಡೆವಲಪ್ಮೆಂಟ್ ಆಗ್ತದೆ. ಎಲ್ಲ ದೇವಸ್ಥಾನದ ಹುಂಡಿಯಲ್ಲಿ ನಿನ್ನೆ ನೋಡಿ ಆ ಮಹಾದೇವ ಬೆಟ್ಟದಲ್ಲಿ 50,000 60,000 ಬರೋದಕ್ಕೆ 12 ಕೋಟಿ ದೇವಸ್ಥಾನಕ್ಕೆ ಲಾಭ ಬಂತು. ಹೇಗೆ ಬಂತು? ಜನರ ಕೈಯಲ್ಲಿ ಹಣ ಕೊಡುವಂಥ ಒಂದು ಆಲೋಚನೆ. ಕಾಂಗ್ರೆಸ್ನ ಯೋಚನೆ ಯಾವಾಗಲೂ ಬಡವರನ್ನು ಮಧ್ಯಮ ವರ್ಗದವರನ್ನು ಮಾಡುವುದು, ಮಧ್ಯಮ ವರ್ಗದವರನ್ನು ಶ್ರೀಮಂತ ವರ್ಗದವರನ್ನು ಮಾಡುವುದು ಮೊದಲ ಆದ್ಯತೆ ಕಾಂಗ್ರೆಸ್ಗೆ. ಇಂಥ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರ ಯಾವತ್ತೂ ಸೋಲುವುದಿಲ್ಲ, ಸರ್ಕಾರ ಗೆಲ್ತದೆ, ಸರ್ಕಾರಕ್ಕೆ ಲಾಭ ಆಗ್ತದೆ. ಬಡವರಿಗೆ ಇಂದಿರಾ ಕ್ಯಾಂಟೀನ್ ಬಂದಾದಂಥ ಕೆಲವೊಂದು ಇಂದಿರಾ ಕ್ಯಾಂಟೀನ್ ಪುನಃಷ್ಟು ಓಪನ್ ಆಗ್ತದೆ. ಹೆಚ್ಚು ಅನುದಾನ ಕೊಡಲಿಕ್ಕೆ ಸರ್ಕಾರಕ್ಕೆ ಆಗ್ತದೆ. ಇದರಿಂದ ಸರ್ಕಾರಕ್ಕೆ ಲಾಭವೇ ಹೊರತು ಯಾವುದೇ ನಷ್ಟ ಇಲ್ಲ. ನೀವು ನಮ್ಮ ಸ್ವರಗಳಾಗಿ ನೀವು ಮತ್ತೊಬ್ಬರಿಗೆ ಹೇಳುವವರು ಆಗಬೇಕಂತ ನಿಮ್ಮ ಮೂಲಕ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮಾಡಿದಂಥ ಬಂದಂಥ ಎಲ್ಲ ನಾಯಕರಿಗೆ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಕೊಡುತ್ತಾ, ತಮಗೆಲ್ಲರಿಗೆ ಈ ಒಂದು ಕಾರ್ಯಕ್ರಮ ಬಂದಂಥ ತಮಗೆಲ್ಲರಿಗೂ ವಂದನೆಯನ್ನು ಕೊಡುತ್ತಾ, ಡೇರಿ ಮತ್ತು ವರಿನ 1 ತಿಂಗಳು ಇಲ್ಲಿ ನಿಮ್ಮ ಕೆಲಸಕ್ಕೆ ಸದಾ ಬೆಳಗ್ಗೆಯಿಂದ ಸಂಜೆ 6 ಗಂಟೆ ತನಕ ಸದಾ ಸಿದ್ಧರಿರ್ತೇವೆ. ನಮ್ಮೆಲ್ಲರ ಪರವಾಗಿ ಅವರು ಇಲ್ಲಿ ಕೆಲಸ ಮಾಡ್ತಿದ್ದೇವೆ, ನಾವು ಕೂಡ ಇರ್ತೇವೆ. ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೊಮ್ಮೆ ನಿಮ್ಮ ನೆರೆಹೊರೆಯವರನ್ನೆಲ್ಲ ತಂದು ಇಲ್ಲಿಯ ಉಚಿತ ಸೇವೆಯನ್ನು ಪಡಿಬೇಕು. ಯಾಕಂತ ಹೇಳಿದರೆ ಒಂದು ಬಾಧ್ಯತಾ ಯಾವುದು ಇವತ್ತು ಗೃಹಲಕ್ಷ್ಮಿ ಆಗಲಿ ಯಾವುದೇ 50 ರೂಪಾಯಿ ಹೋಗ್ತದೆ, ಅಥವಾ ಕೆಲವು ಕಡೆಯಲ್ಲಿ 100 ರೂಪಾಯಿಯನ್ನು ಕೇಳ್ತಾ ಇದ್ದಾರೆ ಸಾಯಿಬಾಬಾವರು. ಇಲ್ಲಿ ಉಚಿತವಾಗಿ ನಿಮ್ಮ ಸೇವೆ ಮಾಡಲಿಕ್ಕೆ ಕಾಂಗ್ರೆಸ್ ಸದಾ ಸಿದ್ಧ ಇದ್ದೇವೆ. ನಾವು ಇವತ್ತು ಮತಗಳಿಕೆಗೋಸ್ಕರ ಇದನ್ನು ಮಾಡ್ತಾ ಇಲ್ಲ. ಈ ಕುಂಪಳ ಪ್ರದೇಶದಲ್ಲಿ ನಾವು ಎಷ್ಟು ಕೆಲಸ ಮಾಡಿದರೂ ಮತವನ್ನು ನಿರೀಕ್ಷೆ ಮಾಡಲಿಲ್ಲ. ಇಷ್ಟರವರೆಗೆ ಮತವನ್ನು ನಾವು ನಿರೀಕ್ಷೆ ಮಾಡಿದಷ್ಟು ಮತವನ್ನು ಕೊಡಲಿಲ್ಲ. ಆದರೆ ನಾವು ಸೇವೆ ಮಾಡಲಿಕ್ಕೆ ಖಂಡಿತ ನಿಮ್ಮ ಜೊತೆ ಇರ್ತೇವೆ, ಇನ್ನೂ ಕೂಡ ಸೇವೆ ಮಾಡಲಿಕ್ಕೆ ಇದ್ದೇವೆ ಅಂತ ಹೇಳುತ್ತಾ, ಇಲ್ಲಿ ನಮಗೆ ಸಹಕಾರ ಕೊಟ್ಟಂಥ, ನಮಗೆ ಕಟ್ಟಡವನ್ನು ಒದಗಿಸಿದಂಥ ದಿನಕರ್ರವರಿಗೂ, ಮತ್ತೊಮ್ಮೆ ನಮಗೆ ಈ ಒಂದು ಸಹಾಯ ಮಾಡಿದಂಥ ವಿಶಾಲ್ರವರಿಗೂ, ದೀಪಕ್ರವರಿಗೂ, ಗಂಗಾಧರವರಿಗೂ, ನವೀನ್ರವರಿಗೂ, ಸಾಜಿದ್ರವರಿಗೂ, ಎಲ್ಲರಿಗೂ ಬಂದಂಥ ಸುಂದರಣ್ಣನವರಿಗೂ, ನಮ್ಮ ಎಲ್ಲರಿಗೂ ಬಂದಂಥ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಒಂದೇ ವಾಕ್ಯದಲ್ಲಿ ಧನ್ಯವಾದವನ್ನು ಕೊಡುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ದಯವಿಟ್ಟು ಬಂದವರು ಇನ್ನು ಲಾಗಿನ್ ಮಾಡಿಕೊಂಡು ಈ ಒಂದು ಉಚಿತ ಸೇವೆಯನ್ನು ಪಡೆಯಬೇಕಾಗಿ ಕೇಳಿಕೊಳ್ತಿದ್ದೇನೆ. ಥ್ಯಾಂಕ್ ಯು.